ಹಾಯ್, ವೆಲ್ಕಮ್ ಬ್ಯಾಕ್ ಟು ವಿಜಯ ಕವಿತಾ ಸ್ವಾಗ್ ಯೂಟ್ಯೂಬ್ ಚಾನಲ್. ನಾನು ಕವಿತಾ ಮಾಣಿ. ಸೊ ಇವತ್ತಿನ ಬ್ಲಾಗ್ ಒಂಥರ ಸ್ಪೆಷಲ್. ಯಾಕೆ ಗೊತ್ತಾ? ಸೊ ತುಂಬ ಜನ ಕೇಳ್ತಾ ಇದ್ರು ಕಮೆಂಟಲ್ಲಿ ಆಗಿರ್ಬೋದು, ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕಿ ಆಸ್ಕ್ ಮಿ ಕ್ವೆಶನ್ ಅಂತ ಕೇಳಿದ್ರು ಕೂಡ ಕೇಳ್ತಾ ಇದ್ರು ಒಂದೇ ಕ್ವೆಶನ್, ಗುಡ್ ನ್ಯೂಸ್ ಉಂಟಾ ಅಥವಾ ಪ್ರೆಗ್ನೆಂಟಾ, ಆ ಥರ ಎಲ್ಲ ಕ್ವೆಶನ್ ಹಾಕ್ತಾಯಿದ್ರು. ಸೊ ಹೌದು, ಇದೇ ಬರುವ ಸೆಪ್ಟೆಂಬರ್ 25ಗೆ ನನ್ನ ಸೀಮಂತ ಫಂಕ್ಷನ್ ಇದೆ. ಸೊ ಅದಕ್ಕೋಸ್ಕರ ಇವತ್ತು ಶಾಪಿಂಗ್ಗೆ ಹೋಗ್ತಾ ಇದ್ದಾವೆ. ಸೊ ಇವತ್ತಿನ ಕಂಪ್ಲೀಟ್ ಬ್ಲಾಗ್ ಶಾಪಿಂಗ್ ಬ್ಲಾಗ್. ಸೊ ಬನ್ನಿ ಹಾಗಾದರೆ ಇವತ್ತಿನ ವೀಡಿಯೋ ಶುರು ಮಾಡೋಣ. Hey. Hey. Gini. ಪುತ್ತೂರಿನ ಸಂಜೀವಿ ಶೆಟ್ಟಿಯಲ್ಲಿ ಶಾಪಿಂಗ್ ಆಗಿ ಇದು ನಗರದ ಪಂಚಮಿ ಹೋಟೆಲ್ಗೆ ಹೋದ್ವಿ ನಾವು. ಸೊ ತುಂಬ ಲೇಟ್ ಆಗಿತ್ತು, ಅಂದರೆ ನಾವು ಸಂಜೆ ಹೊತ್ತಿಗೆ ಶಾಪಿಂಗ್ ಹೋಗಿರೋದ್ರಿಂದ ತುಂಬ ಲೇಟ್ ಆಗಿತ್ತು. ಸೊ ಹಾಗಾಗಿ ತುಂಬ ಹಸಿವಾಗಿತ್ತು. ಹಾಗಾಗಿ ಒಂದು ಲೈಟಾಗಿ ಫುಡ್ ತಿನ್ನುವ ಅಂತ ಹೇಳಿ ನಗರದಲ್ಲಿರುವಂಥ ಪಂಚಮಿ ಹೋಟೆಲ್ಗೆ ವಿಸಿಟ್ ಮಾಡಿದ್ವಿ. ಸೊ ಲೈಟ್ ಫುಡ್ ತಿಂದು ಸೊ ಅಲ್ಲಿಂದ ನೆಕ್ಸ್ಟ್ ಮನೆಗೆ ಹೋಗಿದ್ದು. ಮತ್ತು ಶಾಪಲ್ಲಿ ನನಗೆ ಜಾಸ್ತಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಸೊ ಪರ್ಚೇಸ್ ಮಾಡೋದ್ರಲ್ಲಿ ಬ್ಯುಸಿ ಇದ್ವಿ. ಸೊ ಹಾಗಾಗಿ ನಿಮಗೆ ಯಾವುದೆಲ್ಲ ಪರ್ಚೇಸ್ ಮಾಡಿದ್ವಿ ಅಂತ ಹೇಳ್ಕೊಂಡು, ಅಂದರೆ ನಾನು ಪರ್ಚೇಸ್ ಯಾವುದೆಲ್ಲ ಮಾಡಿದೆ ಸೊ ಅದನ್ನು ತೋರಿಸ್ತಾ ಇದ್ದೇನೆ. ಇದು ಸೀಮಂತಕ್ಕೆ ಇಡುವಂಥ ಸಾರಿ. ಇದಕ್ಕೆ ರೆಡ್ ಬಾರ್ಡರ್ ಇದೆ. ಇದು ನಮ್ಮಲ್ಲಿ ಮೇಲ್ ಸಾರಿ ಅಂತ ಹೇಳ್ತಾರೆ, ಅದಕ್ಕೆ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಬಟ್ ಇದು ತುಂಬ ಚೆನ್ನಾಗಿತ್ತು. ನೋಡುವಾಗಲೇ ಫಸ್ಟ್ ತೆಗೆದಾಗಲೇ ನನಗೆ ತುಂಬ ಇಷ್ಟ ಆದ ಸಾರಿ. ಸೊ ಅದಕ್ಕೆ ಪರ್ಚೇಸ್ ಮಾಡಿಕೊಂಡೆ. ಆ್ಯಂಡ್ ಇದು ಹಸ್ಬೆಂಡ್ಗೆ ಸಿಂಪಲ್ಲಾಗಿ, ಅವರಿಗೆ ಸಿಂಪಲ್ಲೇ ತುಂಬ ಇಷ್ಟ ಆಗೋದು. ಸೊ ಇದೆಲ್ಲ ಏನು ಅಂತ ನೋಡ್ಬೋದು ನೀವು. ಅಂದರೆ ಈಗ ಬ್ಲೌಸ್ ಎಲ್ಲ ಹೊಲಿಸೋದಕ್ಕೆ ತುಂಬ ಕಾಸ್ಟ್ಲಿ ಇರುತ್ತೆ ನೋಡಿ. ಸೊ ಹಾಗಾಗಿ ಬ್ಲೌಸನ್ನು ತುಂಬ ಸಿಂಪಲ್ಲಾಗಿ ಹೊಲಿಸಿ ಅದಕ್ಕೆ ನಾನೇ ಡಿಸೈನ್ ಮಾಡಲಿಕ್ಕೆ ಅಂತ ಹೇಳಿ ತಗೊಂಡಿರುವಂತಹ ಐಟಮ್ಸ್ ಇದೆಲ್ಲ. ಸೊ ನನಗೆ ಡಿಸೈನ್ ಮೊದಲು ಕೂಡ ಮಾಡ್ತಾ ಇದ್ದೆ. ಸೊ ಇದು ಡಿಸೈನ್ ಹೇಗೆ ಮಾಡೋದು ಅಂತ ಕೂಡ ನಿಮಗೆ ವಿಡಿಯೋ ಮಾಡ್ತೇನೆ. ಒಂದು ವೇಳೆ ಬೇಕಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ಇದನ್ನು ಕೂಡ ವಿಡಿಯೋ ಮಾಡ್ತೇನೆ, ಡಿಸೈನ್ ಹೇಗೆ ಮಾಡೋದು, ಹೇಗೆ ಅದನ್ನು ಸ್ಟಿಚ್ ಮಾಡೋದು ಅಂತ ಹೇಳ್ಕೊಂಡು. ಸೊ ಇದು ಬೇಕಾದಂಥ ಆಕ್ಸೆಸರೀಸ್ ಗಮ್ ಇದೆ, ಮತ್ತು ಕೆಲವು ಸ್ಟೋನ್ಸ್ ಇದೆ ಆ್ಯಂಡ್ ಬೀಡ್ಸ್ ಇದೆ. ಸೊ ಇದನ್ನೆಲ್ಲ ಇಟ್ಕೊಂಡು ನಾನು ಬ್ಲೌಸಿಗೆ ಬ್ಯಾಕ್ ಮತ್ತು ಕೈಗೆಲ್ಲ ಡಿಸೈನ್ ಮಾಡುವಂಥದ್ದು. ಸೊ ತುಂಬ ಲೇಟಾಗಿ, ಅಂದರೆ ನಾವು ಹೋದದ್ದೇ 5 ಗಂಟೆ ನಂತರ. ಸೊ ಹಾಗಾಗಿ ಜಾಸ್ತಿ ವೀಡಿಯೋ ಮಾಡಲಿಕ್ಕಾಗಲಿಲ್ಲ. ಶಾಪಿಂಗ್ ಮಾಡಬೇಕಿತ್ತು ಬೇಗ ಬೇಕಾ, ಸೊ ಅದಕ್ಕೋಸ್ಕರ ಜಾಸ್ತಿ ವೀಡಿಯೋ ಮಾಡಲಿಕ್ಕಾಗಲಿಲ್ಲ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಆ್ಯಂಡ್ ತುಂಬ ದಿನದಿಂದ ಕೇಳ್ತಿದ್ದ ಕ್ವೆಶನ್ಗೆ ಆನ್ಸರ್ ಸಿಕ್ಕಿದೆ ಅಂದ್ಕೊಳ್ತೇನೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿ ತನಕ ಟಾಟಾ, ಬಾಯ್.